ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಂಗಳೂರಿನಲ್ಲಿ ಇತ್ತೀಚೆಗೆ ಮೋಮೋಸ್ ಹಾವಳಿ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಇವತ್ತು ಕಾವೂರ್ನ ಪೆಟ್ರೋಲ್ ಪಂಪ್ ಹತ್ರ ಇರೋ ಫುಡ್ ಕಾರ್ನರ್ ಕಾವೂರ್ಗೆ ಬಂದಿದ್ದೀವಿ. ಮೋಮೋಸ್ಗಂತಲೇ ಫೇಮಸ್ ಇರೋ ಈ ಅಂಗಡಿಯಲ್ಲಿ ವೆರೈಟೀಸ್ ಆಫ್ ಮೋಮೋಸ್ ಸಿಗುತ್ತಂತೆ. ಹಾಗಾದ್ರೆ ಇಲ್ಲಿನ ಮೋಮೋಸ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಅಪ್ಪಣ್ಣ ಏರೆಂಗ್ ಹಾಕೋಣ. ಈ ವಿಡಿಯೋ ಫುಲ್ ತುಲೆ ಇಷ್ಟ ಅಂಡ ಲೈಕ್ ಮಲ್ಪ್ಲೆ, ಶೇರ್ ಮಲ್ಪ್ಲೆ, ಕಮೆಂಟ್ ಮಲ್ಪ್ಲೆ ಅಂಡ್ ಸಬ್ಸ್ಕ್ರೈಬ್ ಮಲ್ಪರೆ ಮಾತಾಡಬೇಡ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಮೀಡಿಯಾ. ನಾವಿವತ್ತು ಕಾವೂರಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಫುಡ್ ಕಾರ್ನರ್ಗೆ ಬಂದಿದ್ದೇವೆ. ನನ್ನ ಜೊತೆ ಗೌತು ಹಾಗೂ ನಮ್ಮ ಮಾಸ್ಟರ್ ರಿಷಿಕ್ ಇದ್ದಾರೆ. ಫುಡ್ ಟೇಸ್ಟ್ ಮಾಡಲಿಕ್ಕೆ. ಎಸ್, ಇಲ್ಲಿ ಫುಡ್ ಇವತ್ತು ನಮಗೆ ಏನು ಅಂತ ಹೇಳಿದರೆ, ಈ ಫುಡ್ ಕಾರ್ನರಲ್ಲಿ ಮೋಮೋಸ್ ತುಂಬ ಟೇಸ್ಟಿಯಾಗಿ ಹಾಗೆ ನಮಗೆ ಕ್ರಿಸ್ಪಿಯಾಗಿ ಸಿಗುತ್ತೆ ಅಂತ ಹೇಳಿದ್ರಿ. ಹೇಗಿದೆ ಅಂತ ನೋಡೋಣ ಅಂತ ಬಂದಿದ್ದೇವೆ. ಹೌದು, ನಮ್ಮ ಇಟಾಲಿಯನ್ ಒರಿಜಿನ್ ಆದಂಥ ಈ ಮೋಮೋಸ್ ಐಟಮನ್ನು ನಮ್ಮಲ್ಲಿ ಡಾರ್ಜಿಲಿಂಗಿಂದ ಬಂದವರು ನಮ್ಗೆ ಮಾಡಿಕೊಡ್ತಾರೆ. ಫ್ರಮ್ ಡಾರ್ಜಿಲಿಂಗಿಂದ ಶಂಕರ್ ಬಾಯಿ ಬಂದಿದ್ದಾರೆ. ಸೊ ಅವರಿಲ್ಲಿ ಸಕ್ಕತ್ತಾಗಿ ಮೋಮೋಸ್ ಹಾಕ್ತಾರೆ ಅಂತ ತುಂಬ ಪ್ರತೀತಿ ಉಂಟು ಇಲ್ಲಿ ಪಕ್ಕದಲ್ಲಿ. ಸೊ ನಾವು ಇವತ್ತು ಫುಡ್ ಟೇಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ಫೆಮಿಲಿಯರ್ ಕೂಡ ಮೋಮೋಸ್ ಇಲ್ಲಿ ತುಂಬ ಫೆಮಿಲಿಯರ್, ಹಾಗೆ ಮೋಮೋಸ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಬನ್ನಿ ನಾವು ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಮೋಮೋಸ್. ಮತ್ತೆ ಬನ್ನಿ ವೀಕ್ಷಕರೇ, ಇವತ್ತು ನಾವು ಇಲ್ಲಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಮೋಮೋಸ್ ಚಿಲ್ಲಿನ ಟ್ರೈ ಮಾಡೋಣ. ಸ್ಟೀಮ್ ಮಾಡಿರುವಂತಹ ಮೋಮೋಸ್ನ ಡೀಪ್ ಫ್ರೈ ಮಾಡುತ್ತಾರೆ. ಡೀಪ್ ಫ್ರೈ ಯಾಕೆ ಮಾಡುತ್ತಾರೆ ಅಂದ್ರೆ ಸ್ಪೈಸಿನೆಸ್ ಜೊತೆ ಕ್ರಿಸ್ಪಿನೆಸ್ ಸಖತ್ ಟೇಸ್ಟ್ ಕೊಡುತ್ತಂತೆ. ಫ್ರೈ ಮಾಡಿರುವಂತಹ ಮೋಮೋಸ್ನ ಸ್ಟರ್ ಪ್ಯಾನ್ಗೆ ಹಾಕಿ ಅದಕ್ಕೆ ಬೇಕಾದಂತಹ ಸಾಸಸ್, ಸ್ಪೈಸಸ್ ಹಾಗೂ ಮಸಾಲಾಸ್ ಎಲ್ಲ ಹಾಕಿ ಸೂಪರ್ ಟೇಸ್ಟ್ ಬರುವ ಹಾಗೆ ಸ್ಟರ್ ಮಾಡುತ್ತಾರೆ. ಮೋಮೋಸ್ ಚಿಲ್ಲಿ ಮೇಲೆ ಆನಿಯನ್ ಲೀವ್ಸ್ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡಿದ ಮೇಲೆ ನಿಮ್ಮ ನೆಚ್ಚಿನ ಸ್ಪೈಸಿ, ಮೌತ್ ವಾಟರಿಂಗ್ ಅಂಡ್ ಡೆಲಿಷಿಯಸ್ ಮೋಮೋಸ್ ಚಿಲ್ಲಿ ರೆಡಿ. ಇಲ್ಲಿ ಬರೀ ಮೋಮೋಸ್ ಅಲ್ಲದೆ ವೆರೈಟೀಸ್ ಆಫ್ ಆಮ್ಲೆಟ್ಸ್ ಹಾಗೂ ಚೈನೀಸ್ ಫಾಸ್ಟ್ ಫುಡ್ಗಳು ಸಿಗುತ್ತೆ. ಮೇನ್ ಆಗಿ ಕ್ವಾಲಿಟಿ ಜೊತೆ ಕ್ವಾಂಟಿಟಿನೂ ಮಸ್ತ್ ಇದೆ. ಒಮ್ಮೆಲೆ ಎಂಟ್ರಿ ಕೊಟ್ಟು ಹೋದವರು ರಿಟರ್ನ್ ಬಾರದ ಪ್ರಶ್ನೆನೇ ಇಲ್ಲ. ಬೊಕಮುಲ್ತ ವಿಶೇಷದಾದ ಪಂಡ ಮೇರೆ ಡಾರ್ಜಿಲಿಂಗ್ ಹಿಡಿದು ಬರ್ತದೆ ಕಾವೂರ್ಡಂತೂ ಮೋಮೋಸ್ ಒಂಜಿ ಫೇಮಸ್ ಮಲ್ತು ಬುಡಿಯರ್. ಒಂಜಿ ವೇಳೆ ನಿಕ್ಲು ಕಾವೂರು ಬರ್ತಂಡ ಅತ್ತಂಡ ಮುಲ್ತುಡ್ದು ನಿಕ್ಲು ಟ್ರಾವೆಲ್ ಮಲ್ತಂಪೋಂಡ ಹೊರ ಮೂಲು ವಿಸಿಟ್ ಕೊರ್ಲೆ. ಒಂಜಂತೂ ಕನ್ಫರ್ಮ್, ಕ್ವಾಲಿಟಿದೊಟ್ಟಿಗೆ ಕ್ವಾಂಟಿಟಿ ಅಂತೂ ಭಾರಿ ಅಡ್ಡಂಡು. ಓವರ್ ಆಲ್ ಆಗಿ ಹೇಳಬೇಕಾದ್ರೆ ಪ್ರೈಸ್ ವರ್ದಿ ಫುಡ್. ಇಂಕ್ಲೇ ನನ್ನ ತಡೆಯರ ಒಂದಪ್ಪ ನಿಕ್ಲು ಕಾತೊಂದಿತ್ತಿನ ಗಳಿಗೆಲ್ಲ ಬರ್ತದೆ. ಎಂಕಲ್ನ ಫುಡ್ ಎಲ್ಲ ರೆಡಿ ಆಗ ಅಪ್ಪಣ್ಣ ನಮ್ಮ ಮುಲ್ತ ಫುಡ್ ಎಂಚಾತನ್ ಬಂದು ತೂಕ. ಮುಲ್ತ ವಿಷಯ ಬಂದ ಮುಲ್ತ ಮೇನ್ ಶೆಫ್ ಬರ್ತದಾರು ಡಾರ್ಜಿಲಿಂಗ್ದಾರು. ಸೊ ಅದಕ್ಕೆ ಅಲ್ಪ ಮೋಮೋಸ್ ಪಾಡ್ದು ಕರೆಕ್ಟ್ ಬರ್ತುಂಡು ಡಾರ್ಜಿಲಿಂಗ್ ದುಪ್ಪಿನ ಹತ್ರ. ಇವಾಗ ಒಂದು ಫುಡ್ ಬರ್ತದೆ ಟಿಬೇಟ್ ಹಿಡಿದು ಬೈದಿನ ಟಿಬೇಟಿಯನ್ ಒರಿಜಿನ್ ಫುಡ್ ಪನ್ಪನಿಕ್. ಟಿಬೇಟ್ ಹಿಡಿದು ಒರಿಜಿನ್ ಅದು ಅಲ್ತುಡ್ದು ಚೈನಾ, ನೇಪಾಲ್ ಅಂಚಿತ್ತೊಂದು ಬಾರ್ಡ್ರ್ ಕ್ರಾಸ್ ಅದು ಇಂಡಿಯಾಗೆ ಬೈದನು ಡೂಪ್ಲಿಕೇಟ್ ಅಪ್ಪ ವಿಷಯ ಅದೇ. ಟಿಬೇಟಿಯನ್ ಫುಡ್ ಆಗಿದೀಗ ಚೈನಾದಿಂದ ಇಂಡಿಯಾಕ್ಕೆ ಬಂದಿದೆ ಈ ಕಡೆ. ಸೊ ಸಖತ್ತಾಗಿ ಮಾಡಿಕೊಡ್ತಾರೆ, ತೊಂದರೆ ಇಲ್ಲ. ಮೇನ್ ವಿಷಯ ಇಲ್ಲಿ ಎಲ್ಲರೂ ಹೇಳುವ ಹಾಗೆ ಕಮ್ಮಿ ಪ್ರೈಸ್ಗೆ ಒಳ್ಳೆ ಕ್ವಾಂಟಿಟಿ, ಅಂದರೆ ಹೊಟ್ಟೆ ತುಂಬಷ್ಟು ಕೊಡ್ತಾರೆ. ಸೊ ಇಲ್ಲಿ ಫುಲ್ ಪ್ಲೇಟಿಗೆ ಬಂದು ಒಂದು 10 ಪೀಸ್ ಕೊಡ್ತಾರೆ ಮೋಮೋಸ್, 90 ರುಪೀಸ್. ತಿಂದರೆ ಹೊಟ್ಟೆ ಫುಲ್ ಆಗೋದು ಗ್ಯಾರಂಟಿ. ಸೊ ನನಗಂತೂ ಸಖತ್ ಇಷ್ಟ ಆಗಿದೆ. ನನ್ನ ಫ್ರೆಂಡ್ ಪದ್ದುಗೆ ಇಷ್ಟ ಆಗಿದೆ. ಮತ್ತು ಸಣ್ಣ ಹುಡುಗ ಬಂದಿದೆ ನಮ್ಮ ಜೊತೆ ಇವತ್ತು, ರಿಷಿಕ್ ಅಂತ. ಅವಂತೂ ಒಂದು ಪ್ಯಾಕೆಟ್ ಮನೆಗೆ ತೊಗೊಂಡು ಹೋಗಿದ್ದಾನೆ ಪಾರ್ಸೆಲ್. ಅಷ್ಟು ಲೈಕ್ ಆಗಿದೆ ನಮಗೆ. ಸೊ ನಾವು ನಮ್ಮ ಜೊತೆ ಇವಾಗ ರೆಗ್ಯುಲರ್ ಕಸ್ಟಮರ್ ಗಜಾ ಅವರಿದ್ದಾರೆ. ಅವರು ಈ ಮೋಮೋಸ್ ಶಾಪ್ಗೆ ಒಂದು ಪರ್ಮನೆಂಟ್ ಕಸ್ಟಮರ್ ಅಂತಲೇ ಹೇಳ್ಬೋದು. ಇವ್ರನ್ನ ಕೇಳೋಣ ರಿವ್ಯೂ ಹೇಗಿದೆ ಫುಡ್, ಏನು ಎಷ್ಟು ಟೈಮಿಂದ ಬರ್ತಿದ್ದಾರೆ ಅಂತ. ಹಾಯ್ ಸರ್, ಎಷ್ಟು ಟೈಮಿಂದ ಬರ್ತಿದ್ದೀರಿ ಫುಡ್ ಶಾಪ್ಗೆ? ಮಿನಿಮಮ್ ಒಂದೂವರೆ ವರ್ಷ ಆಯಿತು. ಹೇಗಿದೆ ಇಲ್ಲಿ ಫುಡ್ ಎಲ್ಲ? ಚೆನ್ನಾಗಿದೆ. ಯಾವ ರೀತಿ ನಿಮಗಂದರೆ ಯಾವ ರೀತಿ ಇಷ್ಟ ಆಗಿ ಇಲ್ಲಿ ಬರ್ತಾ ಇದ್ದೀರಾ 1.5 ವರ್ಷದಿಂದ? ಒಂದು ಇದರಲ್ಲಿ ಫುಡ್ ಚೆನ್ನಾಗಿದೆ. ಎರಡನೇದಾಗಿ ಮತ್ತು ಸ್ವಲ್ಪ ಯಾವುದೇ ಫುಡ್ ತಗೊಂಡ್ರು ಸ್ವಲ್ಪ ಜಾಸ್ತಿ ಹೈ ಕ್ವಾಂಟಿಟಿ ಕಂಟೆಂಟ್ ಜಾಸ್ತಿ. ಸೊ ಮೇಲೆ ಪಣದಲ್ಲಿ ಮುಲ್ಪ ಕ್ವಾಂಟಿಟಿ ಅಂತ ಜಾಸ್ತಿ ಕೊಡ್ತಾರೆ. ಒಂದು ಅಂಚೆಗೋಸ್ಕರ ಮೇಲೆ ರೆಗ್ಯುಲರ್ ಆಗಿ ಬರ್ತಾರೆ. ಮತ್ತು ಟೇಸ್ಟ್ ಆಗಿ ಒಳ್ಳೆ ಟೇಸ್ಟ್. ಚೀಪ್ ಅಂಡ್ ಬೆಸ್ಟ್ ಡೇ ಕೊಡ್ತಾರೆ ಮಾತಾಡಿಲ್ಲ ಕಸ್ಟಮರ್ಲ ಎಡ್ಡಲ್ಲಿ ಹೊರ ಪೋಯ್ನಗಳು ಪಿರ ಬದ್ದು ತಿಂದು ಹೋಗ್ತಾರೆ. ಓಕೆ, ಇನ್ನು ಮುಲ್ಪ ಫೇವ್ರೇಟ್ ಮೋಮೋಸ್ ಬ್ಯಾಟ್ ಐನ್ ಬುಡ್ನ ಮುಲ್ಲ ಎಂಗಳೊಂಜಿ ಫ್ರೈಡ್ ರೈಸ್ ಎಗ್ ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್ ಪೂರ. ಓಕೆ, ಮಾತ್ರ ಕಾಮನ್ ತಿಕ್ಕು ನಾಡ ಮೂಲ ಒಂಜಿ ಕ್ವಾಂಟಿಟಿ ಎಡ್ಡ ಪುಣ್ಬಕ ಒಂಜಿ ಆರೊಂಜಿ ಬತ್ತಂಡ ಎಡ್ಡ ಕಸ್ಟಮರ್ ಎಡ್ಡ ತೂಪೇರ ಅಂಚ ಬಾರಿ ಎಡ್ಡ ಮಸಾಲೆ ಪೂರ ಪಾರ್ದು ಸ್ಟಾರ್ ಹೋಟೆಲ್ ಎಂಚ ತಿಕ್ಕುಂಡು ಅಂಚೆ ತಿಕ್ಕುಂಡು ಮಸ್ತ್ ಚೀಪ್ ಅಂಡ್ ಬೆಸ್ಟ್ ಕೊಡ್ಪೇರ. ಒಂಜಿ ಇದು ಫ್ರೈಡ್ ರೈಸ್ 35 ರೂಪಾಯಿ ಪಾಡುವೆ ರಾತ್ರಿ ಅಣ್ಣ ಮಸ್ತ್ ಕ್ವಾಂಟಿಟಿ ಕೊಡ್ಪೇರ, ಜಾಸ್ತಿ ಕೊಡ್ತಾರೆ.
ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಪುನ ಒಂಜಿ ಬಜೆಟ್ ಇಡ್ಲ ಒಂಜಿ ಎಡ್ಡೆ ಬಂಜಿ ಜಿಂಜಾರ ಮತ್ತೆಲ್ಲ ಬಲ್ಲೆ ಮೊಮೋಸ್ ಟೇಸ್ಟ್ ಮಾಡ್ತದೆ ಪಲ್ಲೆ ಮೋಮೋಸ್ ತಿನ್ಯ ಮಸ್ತ್ ಖುಷಿ ಅಂಕ್ ಪಡ ಜಬರ್ದಸ್ತ್ ಇತ್ತು ಮೋಮೋಸ್ ಮುತ್ತ ಎಡ್ಡೆ ಬಜೆಟ್ಗೆ ಎಡ್ಡೆ ಕಮ್ಮಿ ಬಜೆಟ್ಗೆ ಒಂಜಿ ಎಡ್ಡೆ ಫುಡ್ ಕೊಡ್ತಾರೆ ಬಂಜಿ ಜಿಂಜುಡು ಮಾತ್ರ ಒಂಜಿ ಪ್ಲೇಟ್ ತಿಂದ ನಿಕ್ಲೆ ಗ್ಯಾರಂಟಿ ಬಂಜಿ ಜಿಂಜು ದಾದಂತ ಎಸ್ ಶೋರ್ ನಿಕುಲು ಬತ್ತೆ ತಿಂದು ತುಂಡ ಗೊತ್ತಾಪುಂಡು ನಿಕ್ಲೆಗ್ ಬಾರಿ ಶೋ ಟೇಸ್ಟ್ ಕ್ವಾಂಟಿಟಿ ಕ್ವಾಲಿಟಿ ಟಾಪ್ ಆ್ಯಂಡ್ ಟಾಪ್ ಉಂಡು ಬಟ್ ಫುಡ್ ಟೇಸ್ಟ್ ಮಾತ್ರ ನಿಕ್ಲೆ ಗೊತ್ತಾಪುಂಡು ಅಂಚೆನೆ ನಿಕ್ಲಿಗೆ ಅಡ್ರೆಸ್ ನಮ್ಮ ಕಾವೂರಿಂದ ಸೀದಾ ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕಾದ್ರೆ ರೈಟ್ ಸೈಡಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ, ಅದ್ರ ಪಕ್ಕದಲ್ಲೇ ಇದೆ ಶಾಪು. ಹಾಗೆ ನಮ್ಮ ಹೆಸರೇನಂತ ಹೇಳಿದ್ರೆ ಫುಡ್ ಕಾರ್ನರ್ ಕಾವೂರು ಅಂತ ಹಾಕಿದ್ದಾರೆ. ಫುಡ್ ಕಾರ್ನರ್ ಕಾವೂರು ಶಾಪ್. ಮೋಮೋಸ್, ಚಿಕನ್ ಲಿವರ್ ಚಿಲ್ಲಿ, ನೂಡಲ್ಸ್, ಚಿಕನ್ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್, ವೆರೈಟಿ ಸಿಗತ್ತೆ. ಬಟ್ ಟೇಸ್ಟ್ ಕೂಡ ಹಾಗೆ ಟಾಪಲ್ಲಿ ಟಾಪ್. ಖಾಲಿ ಮೋಮೋಸ್ ಹತ್ತು ಫ್ರೈಡ್ ರೈಸು ನೂಡಲ್ಸ್ ಅಂಚ ಬಂದು ಪಾಕ ಫಾಸ್ಟ್ ಫುಡ್ ತಿಕ್ಕೊಂಡು ಅವು ಮಾತ್ರ ಕಾಮನ್ ಆಗಿ ತಿಕ್ಕೊಂಡು ಎಲ್ಲ ವಿಡಿಯೋ ಫುಲ್ ತೂವಿನಾಗೆ ನಿಕ್ಲಾಗ ಸೊಲ್ಮೆಲು. ಸೊ ಸೈನಿಂಗ್ ಆಫ್ ಫ್ರಮ್ ಕಾವೂರ್.